ಶ್ರೀ ಕ್ಷೇತ್ರದ ತಾಯಿ ಮೂಕಾಂಬಿಕೆಯನ್ನು ಅನುಸಾರ ಸ್ಮರಿಸುತ್ತಾ ಕ್ಷೇತ್ರದ ಸ್ವಾಮಿಗಳಾದಂತಹ ಶ್ರೀ ರಮಾನಂದ ಸ್ವಾಮೀಜಿಯವರ 75ನೇ ಜಯಂತಿ ಉತ್ಸವದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಉಳ್ಳಾಳ ನಗರ ಪ್ರಖಂಡ, ಅದೇ ರೀತಿಯಾಗಿ ಶ್ರೀ ಕ್ಷೇತ್ರದ ದೇವಸ್ಥಾನದ ಸಮಿತಿಯು ಒಟ್ಟಿಗೆ ಜಂಟಿಯಾಗಿ ಈ ರಕ್ತದಾನದ ವಿಶೇಷ ಕಾರ್ಯಕ್ರಮವನ್ನು ನಾವು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಸಭಾಂಗಣ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಆಸ್ಪತ್ರೆಯಲ್ಲಿ ಈ ರಕ್ತದಾನ ಕಾರ್ಯಕ್ರಮದ ನಮ್ಮ ಜೊತೆ ಇರುವಂಥ ಆಸ್ಪತ್ರೆ ಯನಪಯ್ಯ ಆಸ್ಪತ್ರೆ ದೇರಳಕಟ್ಟೆ. ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ನಗರ ಪ್ರಖಂಡ ಪ್ರತಿ ರಕ್ತದಾನದ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಸಹಕರಿಸುವಂತಹ ಒಂದು ಆಸ್ಪತ್ರೆ. ಅವರಿಗೆ ಮೊದಲನೇದಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ರಕ್ತದಾನ ಶಿಬಿರದ ನಮ್ಮ ಜೊತೆ ಇರುವಂತಹ ಪ್ರಮುಖರು ಶ್ರೀಯುತ ಗೋಪಾಲ್ ಗುಪ್ತಾರು, ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹಸೇವಾ ಪ್ರಮುಖರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಶ್ರೀ ನಾರಾಯಣ ಕುಂಪಲ, ನಮ್ಮ ವಿಶ್ವ ಹಿಂದೂ ಪರಿಷತ್ನ ಉಳ್ಳಾಳ ನಗರ ಪ್ರಖಂಡದ ಅಧ್ಯಕ್ಷರು. ಅದೇ ರೀತಿಯಾಗಿ ಕಿಶಾನ್ ತಾರಿಪಡ್ಕು, ವಿಶ್ವ ಹಿಂದೂ ಪರಿಷತ್ನ ನಗರ ಪ್ರಖಂಡದ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಮಾತೃಶಕ್ತಿಯ ಪ್ರಮುಖರು, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಜವಾಬ್ದಾರಿಯುತ ಮತ್ತು ಕಾರ್ಯಕರ್ತರ ಪ್ರಮುಖರ ಉಪಸ್ಥಿತಿಯನ್ನು ಗೌರವಿಸುತ್ತಾ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನವನ್ನು ಕ್ಷೇತ್ರದ ಅರ್ಚಕರಾದಂತಹ ಶ್ಯಾಮ್ ಭಟ್ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಯನಪಯ್ಯ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಅಮಲ್ ಮತ್ತು ಅರ್ಚನಾ ಇವರು ಕೂಡ ಈ ರಕ್ತದಾನ ಶಿಬಿರದ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಕ್ಷೇತ್ರದ ಕಡೆಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಮುಂದಕ್ಕೆ ದೀಪ ಪ್ರಜ್ವಲನವನ್ನು ಮಾಡಿ ತಾಯಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. सत्यमय अनुसोमा ज्योतिर्गमय मृत्योर्मा अमृतं गमय. ओम शांति शांति शांति. ओम शांति शांति शांति. ओम शांति शांति शांति. भारत माता की जय. भारत माता की जय. भारत माता की जय. जय श्री राम. जय श्री राम. जय श्री राम. जय श्री राम. ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪ್ರಮುಖರಾದಂತಹ ಮಾತೃಶಕ್ತಿ ಪ್ರಮುಖರಾದಂತಹ ಭಾರತೀಯ ಅಕ್ಕ ಮತ್ತು ತುಳಸಿ ಕೊಂಡೆ, ಅದೇ ರೀತಿಯಾಗಿ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಗುಣವಂತ ಟೀಚರ್ ಕೂಡ ಇದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಹನುಮಾನ್ ಚಾಲಿಸಿದ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. Jai
ವಿಶ್ವ ಹಿಂದೂ ಪರಿಷತ್ ಮತ್ತು ಎನಪೋಯ ಆಸ್ಪತ್ರೆಯ ಜಂಟಿಯಾಗಿ ನಡೆಸುತ್ತಿರುವ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದಂತಹ ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತು ಹಾಗೂ ದೇವಸ್ಥಾನದ ಆಡಳಿತ ಕಮಿಟಿ ಟ್ರಸ್ಟಿಯವರಿಗೂ ಹಾಗೂ ಸಾಮಾಜಿಕ ರಂಗದಲ್ಲಿ ಸೇವೆ ನೀಡಿರುವ ಎಲ್ಲ ಪ್ರಮುಖರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ನಗರ ಪ್ರಕರಣದ ವತಿಯಿಂದ ಅದೇ ರೀತಿಯಾಗಿ ಮಾತೃಮಂಡಳಿಯ ಪ್ರಮುಖರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೀವಿ.